ನಮಸ್ಕಾರ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲ ಸುಭಾಷ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ಕಾನ್ಸೆಪ್ಟ್ ಏನು ಅಂದರೆ, ನಿಮಗೆ ಕಾಣಿಸ್ತಾ ಇದೆ ಕಪ್ಪು ಸಮುದ್ರ ಸುತ್ತುವರೆದಿರುವ ರಾಷ್ಟ್ರಗಳು. ನೋಡಿ, ಈ ಕಪ್ಪು ಸಮುದ್ರ ನಿಮಗೆ ಈ ಪಿಕ್ಚರ್ ಹಾಕಿದ್ದೀನಿ, ಇದರಲ್ಲಿ ದೊಡ್ಡದಲ್ಲಿ ಕಾಣಿಸ್ತಾ ಇದೆ, ಬ್ಲ್ಯಾಕ್ ಸಿ ಅಂತ ಕಾಣಿಸ್ತಾ ಇದೆ. ಇದೇ ನಮ್ಮ ಕಪ್ಪು ಸಮುದ್ರ. ಸೊ ಈಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳ್ತಾನೆ ಅಂದರೆ, ಕಪ್ಪು ಸಮುದ್ರ ಸುತ್ತುವರೆದಿರುವ ರಾಷ್ಟ್ರಗಳು ಅಂದರೆ ಯಾವ್ಯಾವ ಅಂದರೆ ಯಾವ ರೀತಿ ಕೇಳ್ತಾನೆ ಅಂತ ಹೇಳಿದ್ರೆ, ಒಂದು 3 ರಾಷ್ಟ್ರವನ್ನು ಸುತ್ತುವರೆದಿರುವ ರಾಷ್ಟ್ರವನ್ನಾಗಿ ಕೊಟ್ಟು ಒಂದು ರಾಷ್ಟ್ರವನ್ನು ಬೇರೆದನ್ನ ಕೊಡ್ತಾನೆ. ಆವಾಗ ನೀವು ಅಲ್ಲಿ ಕ್ವಶನ್ ಏನು ಕೇಳ್ತಾನೆ ಅಂದರೆ, ಈ ಸುತ್ತುವರೆದಿರುವುದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ರಾಷ್ಟ್ರನ ಗುರುತಿಸಿ. ಅಂದರೆ 4 ಆಪ್ಷನ್ ಕೊಟ್ಟಿರೋದ್ರಲ್ಲಿ 3 ಸುತ್ತುವರೆದಿರೋದು ಇರುತ್ತೆ, ಇನ್ನೊಂದು ಇಲ್ಲದೆ ಇರೋದಿರುತ್ತೆ. ಸೊ ಅದನ್ನ ಗುರುತಿಸಿ ಅಂತ ಕೊಡ್ತಾನೆ, ಅಂದರೆ ಇಲ್ಲದೆ ಇರೋದನ್ನ ಗುರುತಿಸಿ ಅಂತ ಕೊಡ್ತಾನೆ. ಆವಾಗ ನೀವು ಕನ್ಫ್ಯೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಆದ್ದರಿಂದ ನೀವು ಈ ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳನ್ನ ನೆನಪಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ, ಆ ಸುತ್ತುವರೆದಿಲ್ದಿರೋ ರಾಷ್ಟ್ರನ ಈಸಿಯಾಗಿ ಗುರುತಿಸ್ಬೋದು. ಸೊ ಆದ್ದರಿಂದ ನಾನು ಯಾವ ರೀತಿ ಇಷ್ಟು ರಾಷ್ಟ್ರಗಳನ್ನು ನೆನಪಲ್ಲಿ ಇಟ್ಕೊಬೇಕು ಅಂತ ಈ ವಿಡಿಯೋ ಮೂಲಕ ನಿಮಗೆ ಟ್ರಿಕ್ ಮೂಲಕ ಕೊಡ್ತೀನಿ. ಈಗ ನಾವು ನೋಡೋಣ. ಈಗ ಫಸ್ಟು ನಾವು ಯಾವ್ಯಾವ ರಾಷ್ಟ್ರಗಳು ಸುತ್ತುವರೆದಿವೆ ಅಂತ ನೋಡೋಕೆ ಹೋದರೆ, ನೋಡಿ ಇಲ್ಲಿ ಜಾರ್ಜಿಯಾ ಬಂದು ನಿಮಗೆ ಪಿಕ್ಚರಲ್ಲಿ ಎಲ್ಲಿ ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ರೈಟ್ ಸೈಡಲ್ಲಿ GEORGIA ಜಾರ್ಜಿಯಾ ಇಲ್ಲಿದೆ. ನೆಕ್ಸ್ಟು ಉಕ್ರೇನ್ ಬಂದು ನೋಡಿ ಮೇಲೆ ಇದೆ ಪಿಕ್ಚರಲ್ಲಿ. ಇನ್ನು ರಷ್ಯಾ ಬಂದು ಎಲ್ಲಿದೆ ಅಂದರೆ ನೋಡಿ ಇಲ್ಲಿದೆ, ರೈಟ್ ಸೈಡಲ್ಲಿ ಇದೆ. ಇನ್ನು ರೊಮ್ಯಾನಿಯಾ ಬಂದು ಇಲ್ಲಿ ಎಡಗಡೆ ಪಿಂಕಲ್ಲಿದೆ ನೋಡಿ. ಇನ್ನು ಬಲ್ಗೇರಿಯಾ ಬಂದು ರೊಮ್ಯಾನಿಯಾ ಕೆಳಗಡೆನೇ ಇದೆ. ಇನ್ನು ಲಾಸ್ಟ್ ಒನ್ ಟರ್ಕಿ ಬಂದು ಕೆಳಗಡೆ ಇದೆ, ಕೆಳಗಡೆ ಬಂದು ಟರ್ಕಿ. ನೋಡಿ, ಇದಿಷ್ಟು ನಮ್ಮ ಕಪ್ಪು ಸಮುದ್ರವನ್ನು ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳು. ಆಮೇಲೆ ಇನ್ನೊಂದೇನು ಅಂದರೆ, ನಾನು ಕಪ್ಪು ಸಮುದ್ರದ ಇವತ್ತು ಮಾಡ್ತಾ ಇದ್ದೀನಲ್ಲ, ಕೆಂಪು ಸಮುದ್ರವನ್ನು ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳ ಹೆಸರನ್ನು ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡಿ. ಮತ್ತು ಕಪ್ಪು ಸಮುದ್ರ ಆದಮೇಲೆ ಮತ್ತು ಇನ್ನೂ ಕೆಲವು ಸಮುದ್ರ ಇದೆ, ನನಗೆ ಈಗ ಸದ್ಯಕ್ಕೆ ಜ್ಞಾಪಕ ಬರ್ತಿಲ್ಲ. ಅವುಗಳ ಅಂದರೆ ಆ ವಿಡಿಯೋನು ಸಹ ನಾನು ನಿಮಗೆ ಮಾಡ್ತೀನಿ. ಆ ವಿಡಿಯೋನು ನೋಡಿ, ಅಲ್ಲಿ ಕೂಡ ಈ ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳ ನೀವು ಈಸಿಯಾಗಿ ನೆನಪಲ್ಲಿ ಇಟ್ಕೊಬೋದು. ಸೊ ಈಗ ನಾವು ಟ್ರಿಕ್ನ ನೋಡ್ತಾ ಹೋಗೋಣ. ಟ್ರಿಕ್ ಬಂದು ನೋಡಿ, ಗುರ್ಬಟ್ ಅಂತ ಇದೆ. ಟ್ರಿಕ್ ಬಂದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕೆಳಗಡೆ ನೋಡಿ, ಗುರ್ಬಟ್. ನಾನು ಈ ಬಟ್ಟಲ್ಲಿ ಯು ಅನ್ನು ತೆಗೆದಿದ್ದೀನಿ, ಅಂದರೆ ಯೆಲ್ಲೋ ಕಲರ್ ಮಾಡಿದ್ದೀನಿ. ಕಾರಣ ಏನು ಅಂದರೆ, ಯು ಇಂದ ನಮಗೆ ಯಾವುದೇ ರಾಷ್ಟ್ರವನ್ನು ಇಲ್ಲಿ ಸಿಗಲ್ಲ. ಸೊ ಆದ್ದರಿಂದ ನಾನು ಅಂದರೆ ಓದೋದಕ್ಕೆ ಒಂದು ಮೆಥಡಲ್ಲಿ ಈಸಿಯಾಗಿರುತ್ತೆ ಅಂತ ಬಟ್ ಅಂತ ಮಾಡ್ಕೊಂಡಿದ್ದೀನಿ. ಗುರ್ಬೀಟಿ ಅಂದರೆ ಚೆನ್ನಾಗಿರಲ್ಲ, ಅದು ಗುರ್ಬಟ್ ಅಂದರೆ ಚೆನ್ನಾಗಿರುತ್ತೆ. ಸೊ ನೀವು ಯು ಅನ್ನು ಇಲ್ಲಿ ಇಗ್ನೋರ್ ಮಾಡಬೇಕಾಗುತ್ತೆ. ಸೊ ನಮ್ಮ ಟ್ರಿಕ್ ಬಂದು ಗುರ್ಬಟ್. ಈ ಗುರ್ಬಟ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ, ಇಷ್ಟು ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರಗಳನ್ನ ಈಸಿಯಾಗಿ ನೆನಪಲ್ಲಿ ಇಟ್ಕೋಬೋದು. ಸೊ ಈಗ ನಾವು ಜಿಯಿಂದ ನೋಡ್ತಾ ಹೋದರೆ, ಜಿಯಿಂದ ಜಾರ್ಜಿಯಾ ನೋಡಲ್ಲಿ ಮ್ಯಾಪಲ್ಲಿ ಇದೆ, ರೈಟ್ ಸೈಡಲ್ಲಿದೆ ಕೆಳಗಡೆ ಜಾರ್ಜಿಯಾ. ಇನ್ನು ಯು ಇಂದ ಉಕ್ರೇನ್ ಬಂದು ಮೇಲೆ ಇದೆ. ಇನ್ನು ಆರಿಂದ ರಷ್ಯಾ ಬಂದು ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಮೇಲೆ ಇದೆ. ಇನ್ನು ರೊಮ್ಯಾನಿಯಾ ಬಂದು ನೋಡಿ ಲೆಫ್ಟ್ ಸೈಡಲ್ಲಿ ಪಿಂಕ್ ಕಲರಲ್ಲಿದೆ ಮ್ಯಾಪಲ್ಲಿ. ಇನ್ನು ಬಲ್ಗೇರಿಯಾ ಬಂದು ಯೆಲ್ಲೋ ಕಲರಲ್ಲಿ ರೊಮ್ಯಾನಿಯಾ ಕೆಳಗಡೆ ಇದೆ. ಇನ್ನು ಲಾಸ್ಟ್ ಒನ್ ಈ ಟರ್ಕಿ ದೇಶ ಬಂದು ಕೆಳಗಡೆ ಇದೆ. ಇದಿಷ್ಟು ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಟ್ರಿಕ್ಕು. ಸೊ ಫ್ರೆಂಡ್ಸ್, ಇಷ್ಟು ಟ್ರಿಕ್ಕು. ಈ ಟ್ರಿಕ್ಕನ್ನು ಈ ಗುರ್ಬಟ್ ಅನ್ನೋ ಒಂದು ಟ್ರಿಕ್ಕನ್ನು ಜ್ಞಾಪಕ ಇಟ್ಕೊಂಡ್ರಿ ಅಂದರೆ, ಯು ಅನ್ನೋದನ್ನ ಇಗ್ನೋರ್ ಮಾಡಿ, ಇನ್ನು ಈ ಪದದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ನನ್ನ ಟ್ರಿಕ್ಕು. ಸೊ ನಿಮಗೆ ಈ ಟ್ರಿಕ್ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋ ನೋಡೋದಕ್ಕೆ ರೆಫರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನನ್ನ ಚಾನಲ್ನಲ್ಲಿ ಸುಮಾರು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುವಂಥ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಸುಮಾರು ವಿಡಿಯೋಗಳು, ಅಂದರೆ ಟ್ರಿಕ್ಸ್ ವಿಡಿಯೋಗಳಾಗಿರ್ಬೋದು, ಮಾಮೂಲಿ ಜನರಲ್ ವಿಡಿಯೋಸ್ ಆಗಿರ್ಬೋದು, ತುಂಬ ಸಾಕಷ್ಟು ವಿಡಿಯೋಗಳು ಅವೈಲೇಬಲ್ ಇದೆ. ಸೊ ಅವನ್ನು ಕೂಡ ನೀವು ನೋಡ್ಬೋದು. ಇಷ್ಟು ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.